ಹನುಮಂತ ರಾತ್ರಿ ಬೆಳಗಾಗೋದ್ರೊಳಗೆ ಇಡೀ ರಾಜ್ಯದ ಜನಕ್ಕೆ ಹಾಡಿನ ಮೂಲಕ ಮೋಡಿ ಮಾಡಿದ ಕಲಾವಿದ. ಸಿಂಪ್ಲಿಸಿಟಿ ಚುರುಕು ಮಾತಿನ ಹನುಮಂತಣ್ಣ ಸರೆಗಮಪ ಕಾರ್ಯಕ್ರಮದ ನಂತರ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾನೆ. ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯ ಸಂಚಾರ ಮಾಡುತ್ತಿರುವ ಹನುಮಂತ ಕರಾವಳಿ ಜಿಲ್ಲೆ ಉಡುಪಿಗೆ ಬಂದಿದ್ದಾನೆ. ಅದೇ ಲುಂಗಿ, ಅದೇ ಚೆಕ್ ಸಂಗಿ, ಹೆಗಲ ಮೇಲೊಂದು ಶಾಲು ಹಾಕಿಕೊಂಡು ಹನುಮಂತ ಕುಂದಾಪುರದ ಬಸ್ರೂರಿನ ಕಲಾತರಂಗ ಅರ್ಪಿಸಿದ ಸಂಗೀತ ಸಮರ 2019ರಲ್ಲಿ ಪಾಲ್ಗೊಂಡಿದ್ದಾನೆ. ರಾಜ್ಯಮಟ್ಟದ ಸಂಗೀತ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಯುವ ಗಾಯಕ ಗಾಯಕಿಯರನ್ನ ಹುರಿದುಂಬಿಸಿದ್ದಾನೆ. ಹನುಮಂತನಿಗೆ ರಜತ್ಮಯ್ಯ ಸಾಥ್ ಕೊಟ್ಟಿದ್ದಾನೆ. ರಜತ್ ಜತೆ ಹನುಮಂತ ಕಾಂಬಿನೇಷನ್ನಲ್ಲಿ ಹಾಡುಗಳು ಜನರನ್ನ ರಂಜಿಸಿತು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ನಡೆದ ಮೈಕ್ ಚೆಕಿಂಗ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ರಜತ್ಮಯ್ಯ 10-20 ಸರಿ ಚೆಕ್ ಅಂತ ಹೇಳ್ತಾ ಮೈಕ್ ಚೆಕ್ ಮಾಡ್ತಿದ್ರೆ ಹನುಮಂತ ಮೈಕ್ ಹಿಡ್ಕೊಂಡವನೇ ಹಾ ಚೆಕ್ ಅಂತ ಆವಾಜ್ ಹಾಕಿದ್ದಾನೆ. ಮೈಕ್ನ ಆಡಿಯೋ ಸೆಟ್ ಆಗಿದೆ. ಮೊದಲ ಹಾಡು ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ ಹಾಡುವ ಮೂಲಕ ಮಯ್ಯ ಹನುಮಂತ ಎಲ್ಲರನ್ನೂ ರಂಜಿಸಿದ್ರು. ಮುಂದಿನ ಹಾಡು ಡಿಂಗರಬಿಲ್ಲಿ. ಹನುಮಂತಣ್ಣನ ಎವರ್ಗ್ರೀನ್ ಡಿಂಗರಬಿಲ್ಲಿ ಹಾಡಂತೂ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕೆಳಗೆ ಕುಣಿಯುತ್ತಿದ್ದ ವ್ಯಕ್ತಿಯನ್ನ ಮೇಲೆ ವೇದಿಕೆಗೆ ಕರೆಸಲು ಯತ್ನಿಸಿದ ಹನುಮಂತನಿಗೆ ರೆಕಾರ್ಡಿಂಗ್ ಕಾರ್ಯಕ್ರಮ ಆಗಿರೋದ್ರಿಂದ ಅದಕ್ಕೆ ಅವಕಾಶ ಸಿಗಲಿಲ್ಲ. ಒಳಿತು ಮಾಡೋ ಮನುಜ ಹಾಡು ಹನುಮಂತನಿಗೆ ಹೆಸರು ತಂದುಕೊಟ್ಟ ಹಾಡು. ಸರಿಗಮಪ ಮತ್ತು ಆ ನಂತರದ ದಿನಗಳಲ್ಲಿ ನಡೆದ ಟಿವಿ ಕಾರ್ಯಕ್ರಮ, ಸ್ಟೇಜ್ ಪ್ರೋಗ್ರಾಂನಲ್ಲಿಯೂ ಈ ಹಾಡು ಎಲ್ಲರ ಹಾಟ್ ಫೇವರೇಟ್. ಜೀವನದ ಪ್ರತಿ ಹೆಜ್ಜೆ ಹೇಗಿರಬೇಕು ಎಂಬ ನೀತಿಪಾಠ ಸಾರುವ ಹಾಡನ್ನ ಹನುಮಂತಣ್ಣ ದೇಸಿ ಸ್ವರದಲ್ಲಿ ಹಾಡಿದ್ದು ಎಲ್ಲರನ್ನೂ ಯೋಚನೆಯ ಕಡಲಲ್ಲಿ ತೇಲಿಸಿತು. ಕುರಿ ಕಾಯುವ ಕಾಯಕವನ್ನ ನೆನಪಿಸಿಕೊಂಡ ಹನುಮಂತ ಈ ಬಗ್ಗೆ ಮಾತನಾಡುತ್ತಾ ಮುಂದೆಯೂ ಕುರಿನೇ ಕಾಯ್ತೇನೆ, ಹಾಡು ಹಾಡ್ತೀನಿ ಅಂತ ಹೇಳಿದ್ದಾನೆ. ಹಾಯ್ ಗಡಾಸ್ ಗಡೀಸ್ ಅಂತ ಹನುಮಂತಣ್ಣ ಹೇಳ್ತಾನೆ. ಕುಂದಾಪುರ ಕನ್ನಡದಲ್ಲಿ ಗಡ ಅಂದ್ರೆ ಹೇ ಗಂಡ್ಸೆ ಅಂತ ರಜತ್ಮಯ್ಯನನ್ನು ಹೇ ಗಡ ಅಂತ ಕರೆದ ಹನುಮಂತ ಪ್ರೇಕ್ಷಕ ವಲಯದಲ್ಲಿದ್ದ ಮಹಿಳೆಯರನ್ನು, ಯುವತಿಯರನ್ನು ಗಡೀಸ್ ಅಂತ ಕೂಗಿದ್ದಾನೆ. ದೂರದ ಕೊಪ್ಪಳದಿಂದ ಬಂದ ಹನುಮಂತನಿಗೆ ಬಸ್ರೂರಿನ ಕಲಾತರಂಗ ಸಂಸ್ಥೆ ಸನ್ಮಾನ ಮಾಡಿದೆ. ಉಡುಪಿಯ ಬಂಜಾರ ಸಮುದಾಯದಿಂದ ಸನ್ಮಾನ ಕೂಡ ಆಗಿದೆ. ಸನ್ಮಾನದ ಮಿರಿಮಿರಿ ಮಿಂಚುವ ಶಾಲನ್ನು ಇಡೀ ದಿನ ಹಾಕಿಕೊಂಡಿದ್ದ ಹನುಮಂತ ಎಲ್ಲರ ಪ್ರೀತಿ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ.